ತಾಲೂಕಿನ ನಿಡಗಲ್ ಹೋಬಳಿಯ ಸಿಕೆಪುರ ಗ್ರಾಮ ಪಂಚಾಯಿತಿಯಲ್ಲಿ ಸಿಕೆಪುರ ಗ್ರಾಮದ ಲಕ್ಷ್ಮಮ್ಮ ಈರಣ್ಣರವರ ರಾಜೀನಾಮೆಯಿಂದ ತೆರವಾಗಿದ್ದ ಸಿಕೆಪುರ ಗ್ರಾಮ ಪಂಚಾಯಿತಿ ಅಧ್ಯಕ್ಷ ಸ್ಥಾನಕ್ಕೆ ಕೊತ್ತೂರು ಗ್ರಾಮದ ರತ್ನಮ್ಮ ಕೊಂಡಪ್ಪನವರು ನೂತನ ಅಧ್ಯಕ್ಷರಾಗಿ ಆಯ್ಕೆಯಾದರು. ಅಧ್ಯಕ್ಷ ಸ್ಥಾನಕ್ಕೆ ಕಾಂಗ್ರೆಸ್ ಬೆಂಬಲಿತ ರತ್ನಮ್ಮ ಕೊಂಡಪ್ಪನವರು ನಾಮಪತ್ರ ಸಲ್ಲಿಸಿದ್ದರು. ಅಂತಿಮವಾಗಿ ರತ್ನಮ್ಮ ಕೊಂಡಪ್ಪನವರು 14 ಮತಗಳನ್ನು ಪಡೆದು ಅವಿರೋಧವಾಗಿ ಆಯ್ಕೆಯಾದರು. ತಾಲೂಕು ದಂಡಾಧಿಕಾರಿ ವರದರಾಜು ಚುನಾವಣೆ ಪ್ರಕ್ರಿಯೆ ನಡೆಸಿದರು. ಈ ಸಂದರ್ಭದಲ್ಲಿ ಆನಂದರಾವ್ ಹಾಗೂ ಪ್ರಭಾಕರ್ ಟಿಎನ್ ಕೋಟೆರವರು ಮಾತನಾಡುತ್ತಾ ಪಂಚಾಯಿತಿಯಲ್ಲಿ ಒಳ್ಳೆಯ ಅಭಿವೃದ್ಧಿ ಕೆಲಸ ಕಾರ್ಯಗಳು ನಡೆಯಲಿ ಎಂದು ಹಾರೈಸಿದರು. ಈ ವೇಳೆ ಊರಿನ ಮುಖಂಡರಾದ ಸಿಎನ್ ಆನಂದರಾವ್, ಎಸ್ಎಸ್ಕೆ ಸಂಘದ ಉಪಾಧ್ಯಕ್ಷ ಅಜಯ್ ನಾಗೇಶ್, ಯರ್ರಪ್ಪ ಕೆಇಬಿ, ಆರ್ಐ ಶ್ರೀನಿವಾಸ್, ವಿಎ ರಾಮಲಿಂಗಪ್ಪ, ಪಿಡಿಒ ಸುದರ್ಶನ್, ಎಎಸ್ಐ ರಾಜೇಶ್, ಕರ ವಸೂಲಿಗಾರ ನಾಗರಾಜ್, ಬೆರಳಚ್ಚು ರಂಗನಾಥ್, ಮಾಜಿ ಅಧ್ಯಕ್ಷರು ಲಕ್ಷ್ಮಮ್ಮ, ಉಪಾಧ್ಯಕ್ಷ ಮಮತಾ ನಾಗರಾಜು, ವೆಂಕಟೇಶ್ ಮೊದಲಾದವರು ಭಾಗವಹಿಸಿದರು. ವರದಿ ರಾಮಪ್ಪ, ಸಿಕೆಪುರ, ಪಾವಗಡ ತಾಲೂಕು. ಅಧ್ಯಕ್ಷ ರತ್ನಮ್ಮನವರಿಗೆ ಇದರಲ್ಲಿ ಶುಭಾಶಯಗಳು ಹೇಳ್ತಾ ಅಭಿನಂದನೆ ಸಲ್ಲಿಸ್ತಾ ಇದ್ದೀನಿ. ಜೊತೆಗೆ ಇದು ಪಕ್ಷಾತೀತವಾಗಿ ಅವ್ರನ್ನ ಆಯ್ಕೆ ಮಾಡಿರುವಂಥ ವಿಚಾರ ತುಂಬ ಸಂತೋಷದ ವಿಚಾರ. ಅವರು ಸಹ ಎಲ್ಲ ಸದಸ್ಯರನ್ನು ಇಟ್ಕೊಂಡು ಒಳ್ಳೆ ಇದು ಮಾಡಿ ಗ್ರಾಮದ ಅಭಿವೃದ್ಧಿಗಾಗಿ ಶ್ರಮಿಸಿ ಅಂತೇಳಿ ಕೇಳ್ಕೊತಾ, ಸಿಕೆಪುರ ಪಂಚಾಯಿತಿ ಈ ಸರ್ತಿ ಫಾರ್ಮೇಷನ್ ಆದಮೇಲೆ ಆನಂದರಾವ್ ಸಾರು, ಅಜಯ್ ಅವರು, ನಾವು, ಬಂಡಪ್ಪ ಅವರು, ನಮ್ಮ ಎಲ್ಲ ದಳದವ್ರು ಇರ್ಬೋದು, ಕಾಂಗ್ರೆಸ್ ಅವರು ಇರ್ಬೋದು, BJP ಅವರು ಇರ್ಬೋದು, ಎಲ್ಲ ನಮ್ಮ ಸದಸ್ಯರು ಒಟ್ಟಿಗೆ ಸೇರಿ ಸುಮಾರು 15 ಜನಕ್ಕೆ 13 ಜನ ಹಾಜರಾಗಿ ಅವಿರೋಧವಾಗಿ 14 ಜನ ಹಾಜರಾಗಿ ಅವಿರೋಧವಾಗಿ ರತ್ನಮ್ಮ ಕೊಂಡಪ್ಪ ಅವ್ರನ್ನ ನಮ್ಮ ಪಂಚಾಯಿತಿಯಲ್ಲಿ ಆಯ್ಕೆ ಮಾಡಿದ್ದೀವಿ. ಇದೇ ಸಂಸ್ಕೃತಿ ಯಾವುದೇ ಎಲೆಕ್ಷನ್ ಇಲ್ಲದೆ ಅವಿರೋಧವಾಗಿ ಆಗಲಿ ಅಂತ ನಾನಾದರೂ ಭಾವಿಸ್ತೀನಿ. ಮುಂದೆ ಈಗ ಇಷ್ಟೆಲ್ಲ ಒಂದು ಜನ ಸೇರೋದಕ್ಕೂ ಎಲೆಕ್ಷನ್ ಅವಿರೋಧವಾಗಿ ಆಗೋದಕ್ಕೂ ಕಾರಣ ಆನಂದರಾವ್ ಅವರು ಇರ್ಬೋದು, ಮತ್ತು ನಮ್ಮ ಪ್ರಮುಖ ಲೀಡ್ರ್ಗಳು, ಎಲ್ಲ ಪಕ್ಷದ ಲೀಡ್ರ್ಗಳು ಇರ್ಬೋದು, ಎಲ್ಲರೂ ಶ್ರಮ ವಹಿಸಿದ್ದಾರೆ ಪ್ರತ್ಯಕ್ಷವಾಗಿ ಪರೋಕ್ಷವಾಗಿ. ಅವ್ರಿಗೆಲ್ಲರಿಗೂ ನಮ್ಮ ಪಂಚಾಯಿತಿ ಪರವಾಗಿ ವಂದನೆಗಳನ್ನು ಸಲ್ಲಿಸ್ತೀನಿ. ನನಗೇನು 15 ಜನ ಸೇರಿ ನನಗೆ 9ದಿಂದ ಅಧ್ಯಕ್ಷ ಮಾಡಿದ್ದಾರೆ. ಅದು ಭಾಳ ಸಂತೋಷ ನನಗೆ. ಇದೇ ರೀತಿ ಎಲ್ಲರೂ ವಿಶ್ವಾಸ ತಗೊಂಡು ಮುಂದುವರಿಸ್ಕೊಂಡು ಹೋಗ್ತೀನಿ. ಆಮೇಲೆ ಕುಡಿಯೋ ನೀರು, ಸ್ವಚ್ಛತೆ ಬಗ್ಗೆ ಹೆಚ್ಚಿನ ಆದ್ಯತೆ ಕೊಡ್ತೀನಿ. ಆಮೇಲೆ ಸಂಚಾರದ ಬಗ್ಗೆ ಹೆಚ್ಚಿಗೆ ಇದು ಕೊಡ್ತೀನಿ.